ಹೇಳುದಿಲ್ಲ ಏನು ಮಾರ ಹೊರಗಡೆ ಏನು ಮಾರ ನಾನು ಯಾರಿದ್ದಾರೆ ಹೇಳೋದು ಇದೇ ಗೊತ್ತೇ ಅಷ್ಟೇ ಹೋಗಿ ಹೇಳ್ತಾನೆ ಸಣ್ಣದನಿಗಳು ಮಾಡ ಕೊಂಡದ್ದು ನಿಮ್ಗೆ ಗೊತ್ತಿಲ್ಲ ನೀವು ಯಾರೇ ವಿಷಯ ಹೋಗಿ ಮಾರ ಅಂತೇಳಿ ಹೋದ ನಾನು ಬಿಟ್ಟು ಆಚೆ ಹೋದ ಹಾಕೋ ಆದ್ರೂ ಸಣ್ಣದನಿಗಳ ಮಗ ಅಂತ ಹೇಳಿ ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಸ್ನೇಹಿತರೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಗೂ ತಿಮ್ಮರೊಡಿ ನಡುವೆ ನಡೆದಂತಹ ಕೆಲವೊಂದು ವಿಡಿಯೋಗಳು ಪ್ರತಿನಿತ್ಯ ಒಂದೊಂದೇ ಪಾರ್ಟ್ ಆಗಿ ರಿಲೀಸ್ ಆಗ್ತಾ ಇವೆ. ಅವುಗಳನ್ನ ನೋಡ್ತಾ ಇದ್ರೆ ಚಿನ್ನಯ್ಯನ ಜೊತೆ ತಿಮ್ಮರೊಡಿ ಒಂದು ನಿರಂತರವಾದಂತಹ ಸಂಭಾಷಣೆ ನಡೆದಿದ್ದು ಗೊತ್ತಾಗುತ್ತದೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ಇನ್ನೊಂದು ಪಾರ್ಟ್ ನಲ್ಲಿ ಮಾಸ್ಕ್ ಮ್ಯಾನ್ ಇನ್ನೊಂದು ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಚಿನ್ನಯ್ಯ ಹೇಳುವ ಪ್ರಕಾರ ಅದರಲ್ಲಿ ಧರ್ಮಸ್ಥಳದ ಹೆಗ್ಗಡೆಯ ಚಿಕ್ಕ ಧಣಿಗಳ ಮಗ ಸೌಜನ್ಯನ ಕೊಂದಿದ್ದು ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾನೆ. ಈ ವಿಷಯವನ್ನ ಸ್ವಂತಹ ರವಿ ಪೂಜಾರಿ ಅನ್ನುವ ವ್ಯಕ್ತಿ ಕುಡಿದ ಅಮಲಿನಲ್ಲಿ ಹೇಳಿದ್ದಾನೆ ಅಂತ ಒಪ್ಪಿಕೊಂಡಿದ್ದಾನೆ. ಹೇಳುದಿಲ್ಲ ಏನು ಮಾರ ಹೊರಗಡೆ ಏನು ಮಾರ ನಾನು ಯಾರಿದ್ದಾರೆ ಹೇಳೋದು ಇದೇ ಗೊತ್ತೇ ಅಷ್ಟೇ ಹೋಗಿ ಹೇಳ್ತಾನೆ ಸಣ್ಣದನಿಗಳು ಮಾಡ ಕೊಂಡದ್ದು ನಿಮ್ಗೆ ಗೊತ್ತಿಲ್ಲ ನೀವು ಯಾರೇ ವಿಷಯ ಹೋಗಿ ಮಾರ ಅಂತೇಳಿ ಹೋದ ನಾನು ಬಿಟ್ಟು ಆಚೆ ಹೋದ ಹಾಕೋ ಆದ್ರೂ ಸಣ್ಣದನಿಗಳ ಮಗ ಅಂತ ಹೇಳಿ ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಹೌದು, ತಿಮ್ಮರೊಡಿ ಮತ್ತು ಚಿನ್ನಯ್ಯ ನಡುವೆ ನಡೆದಂತಹ ಕೆಲವೊಂದು ಸಂಭಾಷಣೆಗಳು ಈಗ ಧರ್ಮಸ್ಥಳದ ವಿಷಯವನ್ನ, ಅದರಲ್ಲೂ ಸೌಜನ್ಯ ವಿಷಯವನ್ನ, ಬುರುಡೆ ವಿಷಯವನ್ನ ಒಂದೊಂದಾಗಿ ಹೊರಗೆ ಹಾಕುತ್ತಿದ್ದಾನೆ. ಒಂದು ದಿನ ರವಿ ಪೂಜಾರಿ ಜೊತೆ ಮಾತನಾಡುವಾಗ ರವಿ ಪೂಜಾರಿ ತನಗೆ ಚಿಕ್ಕ ಧಣಿಗಳು ದುಡ್ಡು ಕೊಟ್ಟಿದ್ದಾರೆ ಹಾಗೂ ಯಾವುದೇ ಒಂದು ವಿಷಯವನ್ನ ಹೇಳಬಾರದು, ಬಾಯಿ ಮುಚ್ಚಿಕೊಂಡು ಇರಬೇಕು, ಬಾಯಿಯನ್ನ ತೆಗೆಯಬಾರದು ಅಂತ ಹೇಳಿದ್ದಾರೆ ಎನ್ನುವ ಒಂದು ಮಾಹಿತಿಯನ್ನ ಹೇಳಿದ್ದಾನೆ. ಅವನ ಪ್ರಕಾರ, ರವಿ ಪೂಜಾರಿ ಹೇಳುವ ಪ್ರಕಾರ ಸೌಜನ್ಯನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಚಿಕ್ಕ ಧಣಿಗಳ ಮಗ ಅಂತ. ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅದು ಕೂಡ ರವಿ ಪೂಜಾರಿ ಕುಡಿದಾಗ ಹೇಳಿದಾನೆ ಅನ್ನುವ ಮಾತು ಕೇಳಿದಂತಹ ಚಿನ್ನಯ್ಯ ಈಗ ಎಷ್ಟು ನಿಜ ಹೇಳುತ್ತಿದ್ದಾನೆ ಅನ್ನೋದನ್ನ ಗೊತ್ತು ಮಾಡಬೇಕೆಂದ್ರೆ ಈ ಚಿನ್ನಯ್ಯನನ್ನ ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಈಗ ಕೆಲವು ತಜ್ಞರು ಹಾಗೂ ಹಲವಾರು ನಾಗರಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಂಪರು ಪರೀಕ್ಷೆ ಮಾಡಿದರೆ ಚಿನ್ನಯ್ಯ ಹೇಳುತ್ತಿರುವುದು ನಿಜಾನೋ ಸುಳ್ಳು ಅನ್ನೋದು ಹೊರಗೆ ಬರುತ್ತದೆ. ಅಷ್ಟಕ್ಕೂ ಈ ಮಂಪರು ಪರೀಕ್ಷೆ ಹೇಗೆ ನಡೆಯುತ್ತದೆ ಅನ್ನೋದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಮಂಪರು ಪರೀಕ್ಷೆಯ ಮೂಲಕ ನಿಜವಾಗಲೂ ರಹಸ್ಯ ಬದಲಾಗುತ್ತಾ ಇಲ್ಲೋ ಅನ್ನೋದು ಗೊತ್ತಾಗುತ್ತದೆ. ಈ ಮಂಪರು ಪರೀಕ್ಷೆ ಮೂಲ ಉದ್ದೇಶ ಅಪರಾಧಿಗಳಿಂದ ಸತ್ಯವನ್ನ ಹೊರಗೆ ತೆಗೆಯಲು ಮತ್ತು ಸಾಕ್ಷಿ ಸಂಗ್ರಹಣೆಗಾಗಿ ಈ ಪರೀಕ್ಷೆ ನಡೆಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯಗೊಂಡಿರುವ ಪರೀಕ್ಷೆಗಳೆಂದರೆ ಪಾಲಿಗ್ರಾಫ್ ಅಥವಾ ಸುಳ್ಳು ಪತ್ತೆ ಹಚ್ಚುವ ಪರೀಕ್ಷೆ ಮತ್ತು ಮಂಪರು ಪರೀಕ್ಷೆ ಆಗಿದೆ. ಕೆಲವು ಪ್ರಕರಣಗಳಲ್ಲಿ ಆರೋಪಿಗಳು ಪತ್ತೆಯಾದರೂ ಅವರಿಂದ ಪ್ರಕರಣ ಕುರಿತು ಬಾಯಿ ಬಿಡಿಸಲು ಪೊಲೀಸರಿಗೆ ಸವಾಲಾಗಿರುತ್ತದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಹೊಡೆದು ಬಡಿದರೂ ಸತ್ಯ ತಿಳಿಯಲಾಗದೆ ತನಿಖಾಧಿಕಾರಿಗಳು ತೊಂದರೆಯನ್ನ ಅನುಭವಿಸುತ್ತಾರೆ. ಇಂತಹ ಕಠಿಣ ಪ್ರಕರಣದಲ್ಲಿ ಅನುಮಾನಿತರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಪೊಲೀಸ್ ಇಲಾಖೆ ತನ್ನ ತನಿಖೆಯ ಹಾದಿಯನ್ನ ಸುಲಭಗೊಳಿಸುತ್ತದೆ. ಆರೋಪಿಗಳು ಅಥವಾ ಅನುಮಾನಿತರನ್ನು ವಿಧಿವಿಜ್ಞಾನ ತಜ್ಞರು ಆರಂಭದಲ್ಲಿ ಸುಳ್ಳು ಪತ್ತೆ ಮಾಡುವ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಇದರಲ್ಲಿ ಹೆಚ್ಚಿನ ಅನುಮಾನ ಬಂದರೆ ಎರಡನೇ ಹಂತದಲ್ಲಿ ಬ್ರೈನ್ ರೀಡಿಂಗ್ ಪರೀಕ್ಷೆ ಒಳಪಡಿಸಲಾಗುತ್ತದೆ. ನಂತರವೂ ಅನುಮಾನ ಹೆಚ್ಚಾದರೆ ಅರೆ ಮಂಪರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಕೊಲೆ ಪ್ರಕರಣಗಳನ್ನ ಭೇದಿಸಲು ಪೊಲೀಸರು ಮುಂದಾಗುತ್ತಾರೆ. ಮಂಪರು ಪರೀಕ್ಷೆ ಅಥವಾ ಲೈ ಡಿಟೆಕ್ಟರ್ ಪರೀಕ್ಷೆ ಎಂಬುದು ಒಂದು ವೈಜ್ಞಾನಿಕ ಪರಿಶೀಲನಾ ವಿಧಾನ. ಇದು ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೋ ಸತ್ಯ ಹೇಳುತ್ತಿದ್ದಾನೋ ಎಂಬುದನ್ನ ಅಳೆಯಲು ಬಳಸಲಾಗುತ್ತದೆ. ಈ ಪರೀಕ್ಷೆಗೆ ಪಾಲಿಗ್ರಾಫ್ ಪರೀಕ್ಷೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಂಪರು ಪರೀಕ್ಷೆ ಎನ್ನುವ ಹೆಸರನ್ನ ಸಾಧಾರಣವಾಗಿ ನೀವು ಕೇಳಿರುತ್ತೀರಾ. ಯಾರಾದರೂ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅವರು ಸತ್ಯವನ್ನ ಹೇಳುತ್ತಿದ್ದಾರೋ ಅಥವಾ ಸುಳ್ಳನ್ನ ಹೇಳುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಈ ಮಂಪರು ಪರೀಕ್ಷೆಯನ್ನ ಕಾನೂನಿನ ಚೌಕಟ್ಟಿನಲ್ಲೇ ನಡೆಸಲಾಗುತ್ತದೆ.
ಮಂಪರು ಪರೀಕ್ಷೆ ಎಂಬುದು ವೈಜ್ಞಾನಿಕವಾಗಿ ನಡೆಸುವಂತಹ ತನಿಖೆಯ ಒಂದು ಅಂಗವಾಗಿದೆ ಅಷ್ಟೇ. ಯಾವುದೇ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಕಾಲ್ಪನಿಕವಾಗಿ ಸುಳ್ಳನ್ನು ಹೇಳುವುದು ರೂಢಿಯಾಗಿರುತ್ತದೆ. ಆದರೆ ವ್ಯಕ್ತಿಯೊಬ್ಬನನ್ನು ಮಂಪರು ಪರೀಕ್ಷೆಗೆ ಅಂದರೆ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿದಾಗ ಆತನಿಗೆ ಸುಳ್ಳು ಹೇಳಲು ಸಾಧ್ಯವಾಗುವುದಿಲ್ಲ. ಮಂಪರು ವಿಶ್ಲೇಷಣೆ ಪರೀಕ್ಷೆ ಒಳಗಾಗುವ ಸಂದರ್ಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯು ತಾನು ಕಾಲ್ಪನಿಕವಾಗಿ ಮಾತನಾಡುವ ಸ್ಥಿತಿಯಲ್ಲೇ ಇರುವುದಿಲ್ಲ. ಆತ ಪ್ರಜ್ಞಾ ವ್ಯವಸ್ಥೆಯಲ್ಲಿರುವುದರಿಂದ ಆತನಿಗೆ ಕೇಳುವ ಸರಳ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲು ಸಾಧ್ಯವಾಗುತ್ತದೆ. ಕಾರಣ ಈ ಸಂದರ್ಭದಲ್ಲಿ ಮಂಪರು ಪರೀಕ್ಷೆಗೆ ಒಳಪಡಿಸುವ ವ್ಯಕ್ತಿಗೆ ತಜ್ಞರು ಸೋಡಿಯಂ ಪೆಂಟಥಾಲ್ ಅಥವಾ ಸೋಡಿಯಂ ಅಮಿಟಾಲ್ ಅನ್ನ ಉಪಯೋಗಿಸಿ ಚುಚ್ಚುಮದ್ದನ್ನ ನೀಡುತ್ತಾರೆ. ಈ ರೀತಿ ನೀಡುವ ಮದ್ದಿನ ಪ್ರಮಾಣವು ವ್ಯಕ್ತಿಯ ವಯಸ್ಸು, ಆರೋಗ್ಯ ಮತ್ತು ದೈಹಿಕ ಸ್ಥಿತಿಯನ್ನ ಅವಲಂಬಿಸಿರುತ್ತದೆ. ಇಲ್ಲವಾದಲ್ಲಿ ವ್ಯಕ್ತಿಯು ಒಂದು ವೇಳೆ ಇಂತಹ ಚುಚ್ಚುಮದ್ದನ್ನ ಬಳಸಿದಾಗ ಕೋಮಾ ಸ್ಥಿತಿಗೆ ಜಾರುವ ಸಾಧ್ಯತೆಗಳು ಇರುತ್ತದೆ ಅಥವಾ ಇದು ಹೆಚ್ಚಾದಾಗ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಮರಣ ಹೊಂದುವ ಸಾಧ್ಯತೆ ಕೂಡ ಇರುತ್ತದೆ. ಈ ಕಾರಣದಿಂದಾಗಲೇ ಯಾವುದೇ ವ್ಯಕ್ತಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವ ಪೂರ್ವದಲ್ಲಿ ನ್ಯಾಯಾಲಯದ ಅನುಮತಿ ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯ ಅನುಮತಿ ಕೂಡ ಅಗತ್ಯವಾಗಿರುತ್ತದೆ. ಇಲ್ಲವಾದಲ್ಲಿ ಅಂತಹ ಮಂಪರು ಪರೀಕ್ಷೆಗೆ ಪೊಲೀಸರಿಗೆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಮಾತ್ರ ಸಹಕಾರಿಯಾಗಬಹುದು. ವಿನಃ ಅನುಮತಿ ರಹಿತವಾಗಿ ಮಂಪರು ಪರೀಕ್ಷೆಯ ಮೂಲಕ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಂದುವ ಸಾಕ್ಷ್ಯಕ್ಕೆ ಕಾನೂನುಬದ್ಧವಾದ ಮತ್ತು ಪರಿಪೂರ್ಣವಾದ ಮಾನ್ಯತೆ ಸಿಗುವುದಿಲ್ಲ. ಮಾನವನ ಮೆದುಳು ಯಾವುದೇ ವ್ಯಕ್ತಿಯನ್ನ ಅಥವಾ ಒಂದು ಶಬ್ದವನ್ನು ಗುರುತಿಸಿದಾಗ ಅದು ಒಂದು P300 ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ವಿದ್ಯುತ್ ತರಂಗವೆಂದು ವೈಜ್ಞಾನಿಕವಾಗಿ ಪರಿಗಣಿಸಲಾಗುತ್ತದೆ. P300 ಪರೀಕ್ಷೆಗೆ ಒಳಪಡಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯ ತಲೆಗೆ ಸೆನ್ಸಾರ್ಗಳನ್ನ ಅಳವಡಿಸಲಾಗುತ್ತದೆ ಮತ್ತು ಆತನನ್ನ ಒಂದು ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ಎದುರಿನಲ್ಲಿ ಕೂಡಿಸಲಾಗುತ್ತದೆ. ಆ ನಂತರ ಆತನಿಗೆ ಕೆಲವು ಚಿತ್ರಗಳನ್ನ ತೋರಿಸಲಾಗುತ್ತದೆ ಅಥವಾ ಶಬ್ದಗಳನ್ನ ಕೇಳಿಸಲಾಗುತ್ತದೆ. ಆದರೆ ಆತನಿಗೆ ಯಾವುದೇ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಕೇಳಲಾಗುವುದಿಲ್ಲ. ಇದು ತನಿಖಾಧಿಕಾರಿಯು ಸಂಬಂಧಪಟ್ಟ ವ್ಯಕ್ತಿ ಸತ್ಯವನ್ನ ಹೇಳುತ್ತಿದ್ದಾನೋ ಅಥವಾ ಕಾಲ್ಪನಿಕವಾಗಿ ಮಾತನಾಡುತ್ತಿದ್ದಾನೋ ಎಂಬ ಬಗ್ಗೆ ತೀರ್ಮಾನಿಸಲು ಇದು ಸಹಕಾರಿಯಾಗುತ್ತದೆ. ಅನಂತರ ತನಿಖಾಧಿಕಾರಿಯು ಮಂಪರು ಪರೀಕ್ಷೆಗೆ ಒಳಪಡಿಸಿದ ವ್ಯಕ್ತಿಗೆ ವೈಜ್ಞಾನಿಕವಾಗಿ ಪ್ರಶ್ನಿಸಿ ಪ್ರಕರಣದ ಸತ್ಯಾಂಶದ ಬಗ್ಗೆ ಸತ್ಯವನ್ನ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಒಂದು ಮಂಪರು ಪರೀಕ್ಷೆ ವರದಿ ತನ್ನದೇ ಆದಂತಹ ಮಾನ್ಯತೆಯನ್ನ ಹೊಂದಿದೆ. ಆದರೆ ಇದು ಸಮಗ್ರವಾಗಿ ನ್ಯಾಯಾಲಯದಲ್ಲಿ ಅನುಮತಿಸಲು ಸಾಧ್ಯವಾಗುವುದಿಲ್ಲ. ನ್ಯಾಯಾಲಯವು ಮಂಪರು ವಿಶ್ಲೇಷಣೆ ವರದಿಯನ್ನು ಪಡೆದ ಸಂದರ್ಭವನ್ನ ಅವಲೋಕಿಸಿ ಅಂತಹ ವರದಿಯನ್ನು ಪರಿಗಣಿಸಬೇಕೇ ಅಥವಾ ಪರಿಗಣಿಸಬಾರದೆ ಎಂಬುದಾಗಿ ತೀರ್ಮಾನಿಸುತ್ತದೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡುವುದಾದರೆ, ನಮ್ಮ ಶರೀರ ಮತ್ತು ಮೆದುಳು ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾದಾಗ ಅಥವಾ ಏನಾದರೂ ತೀವ್ರ ಮಾನಸಿಕ ಸ್ಥಿತಿಯಲ್ಲಿರುವಾಗ ಚರ್ಮದ ತೇವಾಂಶ ಹೆಚ್ಚಾಗುತ್ತದೆ ಮತ್ತು ದೇಹ ಹೆಚ್ಚು ಬೆವರಲು ಪ್ರಾರಂಭಿಸುತ್ತದೆ. ಚರ್ಮದ ತೇವಾಂಶ ಹೆಚ್ಚಾದಾಗ ಇದು ವಿದ್ಯುತ್ ಪ್ರವಾಹವನ್ನ ಹೆಚ್ಚು ಸಾಗಿಸುತ್ತದೆ. ಈ ವಿದ್ಯುತ್ ಪ್ರಕ್ರಿಯೆಯನ್ನ ಪಾಲಿಗ್ರಾಫ್ ಯಂತ್ರದಿಂದ ಅಳೆಯಲಾಗುತ್ತದೆ. ಒತ್ತಡದ ಸಮಯದಲ್ಲಿ ವ್ಯಕ್ತಿಯ ಚರ್ಮದ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಹೆಚ್ಚಾದರೆ ಆ ವ್ಯಕ್ತಿಯು ಸುಳ್ಳು ಹೇಳುತ್ತಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದರ್ಥ. ಹೀಗೆ ಈ ಸಮಯದಲ್ಲಿ ಅವನ ದೇಹದ ಮತ್ತು ಹೃದಯದ ಚಟುವಟಿಕೆಯ ಆಧಾರದ ಮೇಲೆ ಅಲ್ಲಿ ಬರುವ ದತ್ತಾಂಶಗಳನ್ನ ದಾಖಲಿಸಿ ನಂತರ ಫಲಿತಾಂಶವನ್ನ ಸಂಬಂಧಿಸಿದ ಇಲಾಖೆಗೆ ತಜ್ಞರು ನೀಡುತ್ತಾರೆ. ಈ ಸಂದರ್ಭದಲ್ಲಿ ದೇಹದಲ್ಲಿ ಕೆಲ ಪ್ರಮಾಣದ ವಿದ್ಯುತ್ ಅಯಾನುಗಳು ಬಿಡುಗಡೆಗೊಳ್ಳುತ್ತವೆ. ಈ ವಿದ್ಯುತ್ ಅಯಾನುಗಳು ಪ್ರತಿಕ್ರಿಯೆ ಮೂಲಕ ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೆಯೇ ಅಥವಾ ಸತ್ಯ ಹೇಳುತ್ತಿದ್ದಾನೆ ಎಂಬುದನ್ನು ತಜ್ಞರು ಪರೀಕ್ಷಿಸುತ್ತಾರೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಯಾವುದೇ ರಾಸಾಯನಿಕವನ್ನ ಪರೀಕ್ಷೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ. ಹೀಗಾಗಿ ಯಾವುದೇ ಪರೀಕ್ಷೆ ಇಲ್ಲದೆ ದೇಹದ ಶಾರೀರಿಕ ಪ್ರತಿಕ್ರಿಯೆಗಳನ್ನು ಅಳೆಯುವುದು, ಇದರಲ್ಲಿ ಪಾಲಿಗ್ರಾಫ್ ಮಷಿನ್ ಮೂಲಕ ಹೃದಯದ ಬಡಿತ, ಉಸಿರಾಟ ಮತ್ತು ಇನ್ನಿತರ ದೇಹದ ಚಟುವಟಿಕೆಗಳನ್ನ ಅಳೆಯಲಾಗುತ್ತದೆ. ಇಲ್ಲಿ ದೇಹದ ಸ್ಥಿತಿ ಸಂಪೂರ್ಣ ಜಾಗೃತವಾಗಿರುತ್ತದೆ. ಪ್ರಶ್ನೆ ಕೇಳಿದಾಗ ದೇಹದ ಪ್ರತಿಕ್ರಿಯೆ ಮೂಲಕ ಸುಳ್ಳನ್ನು ಮತ್ತು ಸತ್ಯವನ್ನ ಗುರುತಿಸುತ್ತದೆ. ಆದರೆ ಇದಕ್ಕೆ ಸಂಪೂರ್ಣವಾಗಿ ನ್ಯಾಯಾಲಯದ ಒಪ್ಪಿಗೆ ನೀಡುವುದಿಲ್ಲ. ಇದರಲ್ಲಿ ಆರೋಪಿಯ ಪೂರ್ಣ ಒಪ್ಪಿಗೆ ಅವಶ್ಯಕವಾಗಿದೆ.
ಇದರಲ್ಲಿ ಪಾಲಿಗ್ರಾಫ್ ತಜ್ಞರು ಮತ್ತು ತನಿಖಾ ಅಧಿಕಾರಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗಿಯಾಗಿರುತ್ತಾರೆ. ವ್ಯಕ್ತಿಯು ಈ ಪರೀಕ್ಷೆಗೆ ಒಳಪಟ್ಟ ನಂತರ ಅವನು ಮಾತನಾಡುವ ವೇಳೆ ದೇಹದ ಹಲವಾರು ಶಾರೀರಿಕ ಪ್ರತಿಕ್ರಿಯೆಗಳು ಈ ಪರೀಕ್ಷೆ ಅಳೆಯುತ್ತದೆ. ಉದಾಹರಣೆಗೆ ಹೃದಯದ ಬಡಿತ, ರಕ್ತದ ಒತ್ತಡ, ಉಸಿರಾಟದ ಪ್ರಮಾಣ, ಚರ್ಮದ ಬೆವರುವಿಕೆ, ವಿಶೇಷವಾಗಿ ಕೈ ಬೆರಳುಗಳು, ಚರ್ಮದಲ್ಲಿ ಉದ್ವೇಗ, ಭಯ ಅಥವಾ ಒತ್ತಡ ಸಮಯದಲ್ಲಿ ಸಂಭವಿಸುವ ದೇಹದ ವಿದ್ಯುತ್ ಪ್ರತಿಕ್ರಿಯೆಗಳು ಈ ಪಾಲಿಗ್ರಾಫ್ ಪರೀಕ್ಷೆ ದಾಖಲಿಸುತ್ತದೆ. ಒಂದು ಪಕ್ಷದಲ್ಲಿ ಈ ಮಂಪರು ಪರೀಕ್ಷೆಯಿಂದ ಯಾವುದೇ ಪ್ರಯೋಜನವಾಗದಿದ್ದಲ್ಲಿ ಮುಂದಿನ ಹಂತದಲ್ಲಿ ನಾರ್ಕೋ ಟೆಸ್ಟ್ ಪರೀಕ್ಷೆ ಇದೆ. ಆದರೆ ಈ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟಥಾಲ್ ಎಂಬ ರಾಸಾಯನಿಕವನ್ನ ಬಳಸುತ್ತಾರೆ. ಹೀಗೆ ವ್ಯಕ್ತಿಯ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಈ ಪರೀಕ್ಷೆ ಚಾಲ್ತಿಯಲ್ಲಿದೆ.